ಉಚ್ಚಿಲದ ಸರಸ್ವತಿ ಮಂದಿರ ಶಾಲಾ ಬಳಿಯಲ್ಲಿ ನಮ್ಮೂರು ನಮ್ಮ ಜನ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ನೂತನ ಮಹಾಲಕ್ಷ್ಮಿ ಬಸ್ಸು ತಂಗುದಾಣವನ್ನು ಶುಕ್ರವಾರ ಲೋಕಾರ್ಪಣೆಗೊಳಿಸಲಾಯಿತು. ಉದ್ಘಾಟನೆಯನ್ನ ನೆರವೇರಿಸಿ ಆಶೀರ್ವಚನ ನೀಡಿದ ಯರ್ಮಾಳು ಸೇಕ್ರೆಡ್ ಹಾರ್ಟ್ ಚರ್ಚ್ ಉಚ್ಚಿಲದ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಲಾರೆನ್ಸ್ ರೋಡ್ರಿಗಸ್, ಸಮಾಜಮುಖಿ ಚಿಂತನೆಯುಳ್ಳ ನಮ್ಮೂರು ನಮ್ಮ ಜನ ಟ್ರಸ್ಟ್ ಜನಪರ ಕಾಳಜಿ ಹೊಂದಿರುವ ಪ್ರತೀಕವೇ ಈ ಬಸ್ಸು ತಂಗುದಾಣವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಬಿಸಿಲು ಮಳೆಗೆ ಆಶ್ರಯವಿಲ್ಲದೆ ಬಸ್ಸಿಗಾಗಿ ಕಾಯ್ತಾ ಇದ್ದ ದುಸ್ಥಿತಿಗೆ ಇದೀಗ ಮುಕ್ತಿ ಲಭಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಕೆವಿ ರಾಘವೇಂದ್ರ, ಸಂಸ್ಥೆಯ ಗೌರವಾಧ್ಯಕ್ಷ ನವೀನ್ ಚಂದ್ರ ಜೆ ಶೆಟ್ಟಿ ಪಡುಬಿದ್ರಿ, ನಮ್ಮೂರು ನಮ್ಮ ಜನ ಟ್ರಸ್ಟ್ನ ಆರ್ ಪುತ್ರನ್, ಉಚ್ಚಿಲ ಸರಸ್ವತಿ ಮಂದಿರ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ವನಿತಾ, ದೈಹಿಕ ಶಿಕ್ಷಣ ಶಿಕ್ಷಕ ಸುರೇಶ್ ಕುಲಾಲ್, ಎಸ್ಕೆ ಬಂಗೇರ, ಎನ್ಆರ್ ಪುತ್ರನ್, ಪ್ರಸಾದ್ ಬಂಗೇರ, ಸ್ಥಳೀಯರಾದ ರತ್ನಾಕರ್ ಶೆಟ್ಟಿ, ವಸಂತ್ ಕುಂದರ್, ಶಶಿ ಅಮೀನ್, ಗಂಗಾಧರ ಪುತ್ರನ್, ಗಿರೀಶ್ ಗೌಡ, ಯು ಸೀತಾರಾಮ ಭಟ್ ಮೊದಲಾದವರು ಉಪಸ್ಥಿತರಿದ್ದರು.